ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ನಾನಂಜು. ಬಹುಶಃ ಮಹಿಳೆಯರಂದ್ರೆ ಎಲ್ಲಾ ಒಂದು ರಂಗದಲ್ಲೂ ತಮ್ಮ ಒಂದು ಪ್ರತಿಭೆ ಅಥವಾ ಸಾಧನೆಯನ್ನ ಮಾಡ್ತಾರೆ. ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಂಗೀತ ಕ್ಷೇತ್ರ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಪುರುಷರಿಗಿಂತ ತಾನೇನು ಕಡಿಮೆ ಇಲ್ಲ ಅನ್ನುವಂತಹದ್ದು ಮಹಿಳೆಯರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಸೊ ಇಂತಹ ಒಂದು ಅದ್ಭುತ ಕ್ಷೇತ್ರಗಳಲ್ಲಿ ಒಂದಾದಂತಹದ್ದು ಸ್ಯಾಕ್ಸೋಫೋನ್ ನುಡಿಸುವಂಥದ್ದು. ಸೊ ಇವತ್ತಿನ ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾನೆರಡು ಅಪ್ರತಿಮ ಕಲಾವಿದರನ್ನ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ವೇತಾ ಹಾಗೂ ಸವಿತಾ ಅವರು. ಮೊದಲದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರೂ ಕೂಡ ಬಹಳ ಅದ್ಭುತವಾಗಿ ಸ್ಯಾಕ್ಸೋಫೋನನ್ನು ನುಡಿಸ್ತೀರಾ. ಸೊ ಹೇಗೆ ಕಲ್ತ್ರಿ ಇದು? ಕಲ್ತದಂದ್ರೆ ಗುರುಗಳಿಂದ. ನಮ್ಮ ಇಲ್ಲಿ ಕುಕ್ಕಿಕಟ್ಟೆ ಹತ್ರ ಒಬ್ಬು ಶೇರಿಗಾರ್ ಅಂತ ಇದ್ದಾರೆ. ಅವರು ಫಸ್ಟಿಗೆ ಒಂದು 2 ಪಾಠ ಅಂದರೆ ಸಪ್ತಸ್ವರ ಮತ್ತು ಜಂಟಿ ಸ್ವರ 2 ಪಾಠ ಸ್ವಲ್ಪ ದಿನ ಹೋದೆ ಅಲ್ಲಿ ತನಕ. ನನಗೆ ಅಂದರೆ ಕಿನ್ನಿಮುಲ್ಕಿಂದ ಇಲ್ಲಿ ಬರಲಿಕ್ಕೆ ತುಂಬ ದೂರ ಆಗ್ತದೆ. ಸೊ ಒಂದು ಸ್ವಲ್ಪ ದಿನ ಹೋದೆ. ಆ ನಂತರ ನಮಗೆ ನಮ್ಮ ಮನೆ ಹತ್ತಿರವೇ, ಕಿನ್ನಿಮುಲ್ಕಿ ಹತ್ತಿರವೇ ಜನಾರ್ದನ್ ಶೇರಿಗಾರ್ ಅಂತ ಒಬ್ಬರು ಗುರುಗಳು ಸಿಕ್ಕಿದ್ರು. ಅವ್ರ ಹತ್ರ ಒಂದು 2-3 ವರ್ಷ ಪಾಠ ಮಾಡಿದೆ. ಪಾಠದ ನಂತರ ಅವರು ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದರು. ಸೊ ನಾನು ಈಗ ಇವರ ಗುರುಗಳಾದಂಥ ನನ್ನ ಗುರುಗಳಾದಂಥ ಸುಂದರ್ ಶೇರ್ಗಾರ್ ಇಲ್ಲಿ ಶಿಟ್ಪಾಡಿ ಅಲ್ಲಿ ಈಗ ಕಲಿತಾ ಇದ್ದೇನೆ. ಅಲ್ಲೇ ಬಹುಶಃ ಇಂಥದ್ದೊಂದು ಏನು ಸ್ಯಾಕ್ಸೋಫೋನ್ ಊದುವಂತಹದ್ದು ಹೆಚ್ಚಾಗಿ ಪುರುಷರು ಮಾಡುವಂಥದ್ದು ಯಾವುದಾದ್ರೂ ಫಂಕ್ಷನ್ಸ್ ಅಲ್ಲಿ ಇದ್ದಾಗ. ಸೊ ಯಾವ ರೀತಿ ಇಂಟ್ರೆಸ್ಟ್ ಬಂತು ನಾವು ಕಲಿಬೇಕು ಅಂತ? ನನಗೆ ಬಂದದ್ದು 7ರಿಂದ. ಫಸ್ಟ್ ಇವರೇ ಕಲ್ತಿದ್ದು ಹಾಗಾದ್ರೆ? 7ನೇ ಕ್ಲಾಸಲ್ಲಿ ಸ್ಯಾಕ್ಸೋಫೋನ್ ನುಡಿಸ್ತಿದ್ವಿ. ಓಕೆ. ಆವಾಗ 9ನೇ ಕ್ಲಾಸಲ್ಲಿ ಪ್ರೋಗ್ರಾಮ್ ಕೊಟ್ಲು ಒಂದು ವಿವೇಕಾನಂದ ಸ್ಕೂಲಲ್ಲಿ. ಅವಾಗ ಅದನ್ನು ನೋಡಿ ನನಗೂ ಬಾರಿಸ್ಬೇಕಂತ ಆಸೆ ಆಯಿತು. ಹಾಗೆ ನಾನು ಕಂಟಿನ್ಯೂ ಮಾಡಿದೆ. ನಾನು ನಮ್ಮ ಗುರುಗಳಾದ ಸುಂದರ್ ಶೇರ್ಗಾರ್ ಅಲ್ಲಿ ಇವರಿಂದ ಕಲ್ತಿದ್ದು. ಈಗಾಗಲೇ ಎಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಟ್ಟಿದ್ದೀರಾ? ಇಟ್ಕೊಂಡಿಲ್ಲ, ತುಂಬಾ ಪ್ರೋಗ್ರಾಮ್ಸ್. ಯಾವ್ದಾದ್ರು ಕಾಂಪಿಟೇಷನ್ಸ್ ಹೀಗೆ ಏನಾದ್ರು ಕೊಟ್ಟಿದ್ದೀರಾ? ಹೀಗೆ ಮದುವೆ ಸಮಾರಂಭ, ಸೊ ಇದ್ರಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಅಂದ್ರೆ ಸ್ಯಾಕ್ಸೋಫೋನ್ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿಲ್ಲ. ಏನಾದ್ರೂ ಡಿಫ್ರೆಂಟ್ ಟೈಪ್ಸ್ ಇದೆಯಾ? ಇನ್ನು ಮುಂದೆ ಏನಾದ್ರೂ ಈ ರೀತಿಯಾದಂತಹ ಒಂದು ಡಿಫಿಕಲ್ಟ್ ಆದಂತಹ ಸ್ಟೆಪ್ಸ್ ಗಳನ್ನ ನಾವು ಕಲಿಬೇಕು ಏನಾದ್ರೂ ಇದೆಯಾ? ಅಂದ್ರೆ ಕೀರ್ತನೆಗಳು, ಈಗಿನ ಜನರೇಷನ್ಗೆ ಇಷ್ಟ ಆಗುದಂದ್ರೆ ಫಿಲ್ಮ್ ಸಾಂಗ್ಸ್. ನಾವು ಪ್ರಾಕ್ಟೀಸ್ ಮಾಡ್ಬೇಕು ಜಾಸ್ತಿ ಫಿಲ್ಮ್ ಸಾಂಗ್ಸ್ ಆಗುತ್ತೆ. ಕೀರ್ತನೆಗಳು ಏನು ಇದಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬ್ರಾಹ್ಮಣರು ಕೆಲವು ಕ್ಯಾಸ್ಟ್ಗಳಲ್ಲಿ ಕೇಳ್ತಾರೆ ನಮ್ಗೆ ಟ್ರೆಡಿಷನಲ್ ಫಂಕ್ಷನ್ಸ್, ಟೆಂಪಲ್ಸ್ ಹಾಗೆಲ್ಲ ಭಕ್ತಿಗೀತೆ ಕೀರ್ತನೆಗಳನ್ನೆಲ್ಲ ನಾವು ಕಲಿಬೇಕಾಗ್ತದೆ. ಈಗ ನೀವು ಯಾವ ತರದ್ದೆಲ್ಲ ಕಲ್ತಿದ್ದೀರಾ ಪ್ರೆಸೆಂಟ್? ಭಕ್ತಿಗೀತೆ, ಫಿಲ್ಮ್ ಸಾಂಗ್ಸ್ ಎಲ್ಲ ಕೂಡ ನೋಡಿ. ಯಾಕಂದ್ರೆ ಮದುವೆಗೆ ಎಲ್ಲ ಬೇಕಾಗುತ್ತೆ, ಎಲ್ಲದು ಬೇಕಾಗತ್ತೆ. ಓಕೆ. ಸೊ ಅದೊಂದು ಐ ಮೀನ್ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ನುಡಿಸ್ತಾ ಇರ್ತೀರಾ? ಏನಾದ್ರು ಸುಸ್ತಾಗುವಂತದ್ದು ಏನಾದ್ರು? ಮೊದ್ಲಿಗೆ ನಾವು ಪಾಠ ಕಲಿಯುವಾಗ ಆಗುತ್ತೆ, ಈಗ ಏನು ಇಲ್ಲ. ಈಗ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಬಹುಶಃ ಪ್ರಾಕ್ಟೀಸ್ ಅಲ್ಲೇ ಪರ್ಫೆಕ್ಟ್ ಆಗಿ ಇದ್ದೀರಾ ಅಂತ. ಸೊ ಮನೆಯವ್ರ ಸಪೋರ್ಟ್ ಯಾವ ತರ ಕೊಡ್ತಾರೆ ನಿಮಗೆ? ಮನೆಯವರು ಸಪೋರ್ಟ್ ಇದೆ. ಅಂದ್ರೆ ನಾವು ಕಲಿತಾ ಇರ್ತೇವಲ್ಲ, ಹಾಗಾಗಿ ಅವ್ರಿಗೂ ಇಂಟ್ರೆಸ್ಟ್ ಆಗ್ತದೆ. ಸೊ ಮನೆಯವರು ಕೂಡ ತುಂಬಾ ಸಪೋರ್ಟ್ ಕೊಡ್ತಾರೆ. ಅಂದ್ರೆ ಯೂಶುವಲಿ ಕೆಲವು ಫಂಕ್ಷನ್ಸ್ ನೈಟ್ ಇರುತ್ತೆ, ಅದ್ರಲ್ಲೂ ಕೂಡ ವುಮೆನ್ಸ್ ಡೇ ಇವತ್ತು. ವುಮೆನ್ಸ್ ಗೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ಮ ಮನೇಲಿ ಅಂದ್ರೆ ನಮ್ಮ ಚಿಕ್ಕ ಮನೆ, ಅಕ್ಕನ ಮಗಳು ಡೋಲಕ್ಕ ಅಲ್ವಾ, ಹಾಗಾಗಿ ಅವರೊಟ್ಟಿಗೆ ಹೋಗುದು, ನಾವು ಬೇರೆ ಹೋಗುದು. ಸೊ ನಿಮ್ಮ ಟೀಮ್ ಜೊತೆ ಹೋಗ್ತೀರಾ? ಸೊ ಟೀಮ್ ಅಲ್ಲಿ ಯಾರ್ಯಾರು ಇದ್ದಾರೆ? ನನ್ನ ಅಕ್ಕನ ಮಗ ಈಗ ಇದ್ರಲ್ಲ ಸಂದೀಪ್ ಅಂತ, ಅಣ್ಣ ಅಕ್ಕನ ಮಗ. ಹಾಗೆ ಮತ್ತೆ ಇವರು ಸುರೇಶ್ ಅವರು ಇದ್ದಾರೆ, ಮತ್ತೊಬ್ಬರು ಕೀಬೋರ್ಡ್ ರೋಹಿತ್ ಅವರು. ಸೊ ಎಲ್ಲ ಒಟ್ಟಿಗೆ ಒಂದು ಟೀಮ್ ಅಲ್ಲಿ ಹೋಗ್ತೀರಾ? ಸೊ ಯಾವ್ದಾದ್ರು ಫಂಕ್ಷನ್ ಇದ್ರೆ ನಿಮ್ದು ಹೋಲ್ ಟೀಮೇ ಹೋಗ್ತದೆ? ಅಂದ್ರೆ ಅವರಿಗೆ ಬೇಕಾದ ರೀತಿಲಿ ಹೋಗ್ತೀವಿ. ಈಗ ಸಿಂಪಲ್ ಆದ್ರೆ 3 ಜನ ಸಾಕು ಅಂದ್ರೆ 3 ಜನ, ಬೇಕಾದ್ರೆ ಜಾಸ್ತಿ ಜನ ಹಾಗೆ. ಹೌದು. ಯಾವ್ಯಾವ್ದು ಅಂದ್ರೆ ನಿಮ್ದೇ ಆದಂತ ಒಂದು ಟೀಮ್ ಇದು ಸೈನ್ ಏನಾದ್ರು ಇಟ್ಕೊಂಡಿದ್ದೀರಾ? ಅಂದ್ರೆ ಈ ಟೀಮ್, ನಮ್ ಟೀಮ್ ಅಲ್ಲಿ ಇಂಥದ್ದೊಂದು ಸ್ಪೆಷಲ್ ವಾದ್ಯ ಏನಾದ್ರು? ಮುಂದಕ್ಕೆ ನಾವು ಕಲಿತಾ ಇದ್ದೇವೆ. 2 ವರ್ಷ ಆದದ್ದು ನಾನು ಕಲ್ತು. ನೀವು ಕಲ್ತು ಎಷ್ಟು ವರ್ಷ? ನಾನು 7th ಇಂದ ಕಲಿತೆ, ಒಂದು 6-7 ವರ್ಷ ಆಗ್ತಾ ಬಂತು. ನೀವೀಗ ಪ್ರೆಸೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದೀರಾ? ಸೊ ಕಾಲೇಜ್ಗೆ ಹೋಗುವಾಗ ಕಾಲೇಜ್ ಅಲ್ಲಿ ಏನಾದ್ರು ಪ್ರೋಗ್ರಾಮ್? ಕಾಲೇಜಲ್ಲಿ ಇಷ್ಟು ತನಕ ಕೊಡ್ಲಿಲ್ಲ, ಅದೇ ಕೊಡ್ಬೇಕಂತ ಇದ್ದೀನಿ ನೆಕ್ಸ್ಟ್ ವರ್ಷ, ನೋಡ್ಬೇಕು. ಸೊ ನೀವು ಇವಾಗ ಏನ್ ಓದ್ತಾ ಇದ್ದೀರಾ? ಡಿಗ್ರಿ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಆರ್ಟ್ಸ್. ಇಲ್ಲಿ PPC. ಸೊ ಮ್ಯಾನೇಜ್ ಆಗ್ತದಾ? ಅಂದ್ರೆ ಅಲ್ಲಿ ಕಾಲೇಜ್ ಹೋಗ್ಕೊಂಡು ಈ ರೀತಿ ಸಂಡೇ ಎಲ್ಲ ಇದ್ರೆ ಹೋಗ್ತೇನೆ, ರಜೆ ಇರುವಾಗ
ಹಾಗೆ ಹೋಗ್ತಾ ಇರ್ತೀನಿ. ಸೊ ಫ್ರೀ ಟೈಮಲ್ಲಿ ಇದೇ ತರ ಏನಾದ್ರು ಮಾಡ್ತಾ ಇರ್ತೀರಾ? ಅಂದ್ರೆ ಓದುದು ಇದು ಬಿಟ್ರೆ ಚಂಡೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಚಂಡೆ ಕ್ಲಾಸ್ ನಮ್ಮದೇ ಊರಿನಲ್ಲಿ. ಸೊ ಚಂಡೆ ಅಂದ್ರೆ ಯಾವ ರೀತಿ ಡಿಫ್ರೆಂಟ್ ಇದಕ್ಕೂ ಮತ್ತೆ ಚಂಡೆಗೆ? ಅದು ಚರ್ಮವಾದ್ಯ, ನಮ್ಮೂರಲ್ಲಿ ಚರ್ಮವಾದ್ಯ ಮಾಡುವಂತ. ಸೊ ಈ ವಾದ್ಯಗಳಲ್ಲಿ ಏನಾದ್ರು ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಇದೆಯಾ, ಇದೇ ತರ ಮಾಡ್ಬೇಕು ನಾವು ಅಂತ, ಅಥವಾ ಈ ಚಂಡೆ ಕಲಿಬೇಕು ಮುಂದೆ, ಅಥವಾ ದೊಡ್ಡ ಡೋಲಕ್ ಏನಾದ್ರು ಇರ್ತದೆ, ಕೀಬೋರ್ಡ್ಸ್ ಇರ್ತದೆ, ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಏನಾದ್ರು ಟ್ರೈ ಮಾಡಿದ್ದೀರಾ? ಇಲ್ಲ, ನಾವು ಅದೇ ಇಷ್ಟೇ ನಮ್ದು ಸ್ಯಾಕ್ಸಫೋನು ಚಂಡೆ ಎರಡು ಈಗ ಅಂತ ಪ್ರಸ್ತುತ ಅಷ್ಟಿದೆ, ಮುಂದೆ ಏನು ಅಂತ ಗೊತ್ತಿಲ್ಲ. ಸೊ ಇದಕ್ಕೂ ಸಂಗೀತ ಕ್ಷೇತ್ರಕ್ಕೂ ಬಹಳ ಒಂದ್ ರೀತಿಯಾದಂತಹ ಹತ್ರದ ಸಂಬಂಧ ಇದೆ. ಸೊ ಹಾಡೋದೇನಾದ್ರು ಬರ್ತದ? ಎಲ್ಲ ಹೀಗೆ ಮನೇಲಿ ಹಾಡ್ತಾ ಇರ್ತೇವೆ. ಅಂದ್ರೆ ನನ್ನ ಅಕ್ಕನ ಮಗಳನ್ನು ಸಂಗೀತ ಕ್ಲಾಸಿಗೆ ಹಾಕಿದ್ದಾರೆ ಇವರು ಕೂಡ ಹೋಗ್ತಾರೆ ಸಂಗೀತ ಕ್ಲಾಸಿಗೆ. ನಿಮ್ಗೆ ಒಂದು ಹಾಡು ಹಾಡ್ಬೋದು? ನಾನು ಸ್ಯಾಕ್ಸೋಫೋನ್ಗೋಸ್ಕರವೇ ಸಂಗೀತ ಕ್ಲಾಸ್ ಸ್ವಲ್ಪ ಏಜ್ ಆದ ಮೇಲೆ ನಾನು ಕ್ಲಾಸಿಗೆ ಹೋದದಲ್ಲ, ಹಾಗಾಗಿ ನನಗೆ ಅಷ್ಟು ಐಡಿಯಾ ಕಷ್ಟ ಆಗ್ತದೆ, ಹಾಗಾಗಿ ನಾನು ಅದಕ್ಕೆ ಸೇರ್ಕೊಂಡು. ನೀವು ಹಾಡ್ತೀರಾ? ಇಲ್ಲ, ನಾನು ಹಾಡೋದಿಲ್ಲ. ಇಲ್ಲ, ಮನೇಲಿ ಹೇಗೆ ಜಸ್ಟ್ ಸ್ಯಾಕ್ಸೋಫೋನ್ಗೋಸ್ಕರ. ಸೊ ಈ ಅಂದ್ರೆ ಸ್ಯಾಕ್ಸೋಫೋನ್ ಕಲಿತಾನೆ ನೀವು ಯಾವ್ದಾದ್ರು ಪ್ರೋಗ್ರಾಮ್ಸ್ ಕೊಡ್ಲಿಕ್ಕೆ ಹೋದ್ರ, ಅಥವಾ ಫುಲ್ ಒಂದು ಕಲ್ತಾದ್ಮೇಲೆ ಈ ರೀತಿಯಾದ ಪ್ರೋಗ್ರಾಮ್ಸ್ ಕೊಡ್ಲಿಕ್ಕೆ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೋಗಿದೆ. ಈಗ ಸಹ ಕಲಿತಿದ್ದೇವೆ, ನಾವು ಹೋಗ್ತೇವೆ ಕ್ಲಾಸಿಗೆ, ಕ್ಲಾಸ್ ಆಗ್ತಾನೆ ಉಂಟು. ಸೊ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ? ಇಲ್ಲ, ಹೋಗ್ತಾನೆ ಇರ್ಬೇಕು, ನಾವು ಕಲಿತಾ ಇರ್ಬೋದು. ಓಕೆ ಓಕೆ. ಸೊ ಇದ್ರಲ್ಲಿ ಅಂದ್ರೆ ಯಾವ ರೀತಿ ಸ್ಟೆಪ್ಸ್ ಇದೆ ಅಂದ್ರೆ ನನಗೆ ಆಕ್ಚುಲಿ ನಾಲೆಜ್ ಇಲ್ಲ. ಸೊ ನಿಮ್ಗೆ ಏನಾದ್ರು ಈಗ ನಿಮ್ ಫುಲ್ ಟೀಮ್ ಹೋದಾಗ ಇವ್ರು ಸ್ಟಾರ್ಟ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಬೇಕು, ಆ ರೀತಿದು ಏನಾದ್ರು ಇದೆಯಾ? ಅಂದ್ರೆ ಅದು ತವಿಲ್ ಅವರು ಇರುವಾಗ ತವಿಲ್ ಅವರು ಸ್ಟಾರ್ಟ್ ಮಾಡ್ತಾರೆ, ಕೀಬೋರ್ಡು ಅಂಡ್ ರಿದಮ್ ಪ್ಯಾಡ್ ಇರುವಾಗ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ, ನಂತರ ನಾವು. ಸೊ ನಿಮ್ಗೆ ಏನಾದ್ರು ಅಂದ್ರೆ ಫಂಕ್ಷನ್ಸ್ ಇದ್ದಾಗ ಕರೀತಾರೆ, ಸೊ ಆವಾಗ ನೀವು ಪ್ರಾಕ್ಟೀಸ್ ಮಾಡಿಯೇ ಹೋಗ್ತೀರಾ, ಅಥವಾ ಇವಾಗ ಆಲ್ರೆಡಿ ಕಲ್ತಿದ್ದನ್ನೇ? ಅಂದ್ರೆ ಹಿಂದೆ ಬ್ಯಾಕ್ ಟು ಬ್ಯಾಕ್ ಇದ್ರೆ ಮದುವೆಗಳಲ್ಲಿದ್ರೆ ಇಲ್ಲ, ಏನೋ ಒಂದು ಹೀಗೆ ಸ್ಪೆಷಲ್ ಆಗಿ ಹೀಗೆ ಇವತ್ತು ಕರೆದ ಹಾಗೆ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಾ? ಸೊ ಅಂದ್ರೆ ಹೋಲ್ ಟೀಮ್ ನಿಮ್ಗೆ ಸಪೋರ್ಟ್ಸ್ ಇದೆ? ಹೌದು. ಸೊ ವುಮೆನ್ಸ್ ಡೇ ಇವತ್ತು, ಬಹುಶಃ ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಇತ್ತೀಚಿನ ಕಾಲಘಟ್ಟದಲ್ಲಿ ಬಹುತೇಕ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆಂದ್ರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಯೂಶುವಲಿ ಇಂತಹ ಒಂದು ಸ್ಯಾಕ್ಸೋಫೋನ್ ಕ್ಷೇತ್ರ ಆಗಿರ್ಬೋದು ಬಹಳ ಕಮ್ಮಿ ಮಹಿಳೆಯರು ಇರುವಂಥದ್ದು. ಸೊ ವುಮೆನ್ಸ್ ಡೇ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದು ಏನು ಕಲಿದಿದ್ರು ಒಂದು ಆಸಕ್ತಿ ಬೇಕು, ಆಸಕ್ತಿ ಇದ್ರೆ ಯಾವ ಇದರಲ್ಲಿ ಅದರ ಕಲಾಕ್ಷೇತ್ರದಲ್ಲಿ ಮುಂದುವರಿಬಹುದು ಅಂತ ಹೇಳ್ಬೋದು. ಹೌದು. ಎಸ್, ನೀವೇನ್ ಹೇಳ್ತೀರಾ ವುಮೆನ್ಸ್ ಡೇಗೆ? ಅದೇ ಹೆಣ್ಮಕ್ಳಿಗೆ ಈಗ ಅಂದ್ರೆ ಕೆಲವ್ರ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, ಇದ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದು, ಖಾಲಿ ಓದೋದು ಒಂದೇ. ಈಗ ನಾನು ಸಹ ಓದ್ತೇನೆ, ಬಟ್ ನನ್ಗೆ ತುಂಬಾ ಸಪೋರ್ಟ್ ಇದ್ದಾರೆ ಇವರು. ನಾನು ಖಾಲಿ ಓದ ಅಂತಲ್ಲ, ನೀನು ಇದ್ ಮಾಡು ಮುಂದೆ ಹೋಗು ಅನ್ನೋ ಒಂದು ರೀತಿಲಿದ್ದಾರೆ. ಹಾಗೆ ಬೇರೆಯವ್ರ ಮನೆಯವ್ರು ಕೂಡ ಅವರಿಗೆ ಸಪೋರ್ಟ್ ಮಾಡ್ಬೇಕು. ಯಾವುದೇ ಆಗ್ಲಿ ಒಂದು ಈಗ ಒಂದು ಯಾವ್ದಾದ್ರು ಒಂದು ಬೇರೆ ಕ್ಷೇತ್ರದಲ್ಲಿ ಓದುದು ಮಾತ್ರ ಅಲ್ಲ, ಬೇರೆ ಕ್ಷೇತ್ರದಲ್ಲಿ ಸಹ ಅವರನ್ನು ಒಂದು ಯಾವ್ದಕ್ಕಾದ್ರೂ ಒಂದು, ಹೀಗೆ ಸಂಗೀತದಲ್ಲಿ ಆಗ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಆಗ್ಬೋದು, ಕ್ರೀಡೆಯಲ್ಲಿ ಸಹ ಇದ್ದಾರೆ ಹೆಣ್ಮಕ್ಳು ಕೂಡ. ಹಾಗಾಗಿ ಸಂಗೀತದಲ್ಲಿ ಆಗ್ಬೋದು, ಯಾವುದೇ ಕ್ಷೇತ್ರದ ಆಗ್ಬೋದು, ಈಗ ಹಾಕ್ಬೇಕು. ಯಾಕಂದ್ರೆ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಸಹ ಇದ್ದಾರೆ ಹೆಣ್ಮಕ್ಳು. ಸೊ ಮುಂದೆ ಬರ್ಬೇಕು ಹೆಣ್ಮಕ್ಳು, ನಾವೇ ಮೇಲಾಗ್ಬೇಕು ಹೆಣ್ಮಕ್ಳು. ಸೊ ಹಾಗಾಗಿ ಹೇಳ್ತೇನೆ ಇಷ್ಟ. ಎಸ್, ಈಗ ನೀವು ಅಂದ್ರೆ ಎಣ್ಸಿದ್ರೆ ಯಾವತ್ತಾದ್ರೂ ಪ್ರಾಕ್ಟೀಸ್ ಮಾಡುವಾಗ ನಾವು ಯಾವತ್ತಾದ್ರೂ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯೂಶುವಲಿ ನಮ್ಗೆ ಸ್ಟಾರ್ಟಿಂಗ್ ಒಂದೆರಡು ದಿನ ಹುಮ್ಮಸ್ ಇರುತ್ತೆ, ಮತ್ತೆ ಹೋಗೋದ್ ಬೇಡ ಅಂತ ಅನಿಸ್ತದೆ. ಸೊ ಆಗ ಏನಾದ್ರು ಮೈಗಳತನ ಮಾಡಿರೋದು, ಇವತ್ತು ಬೇಡ ಕ್ಲಾಸಿಗೆ ಚಕ್ಕರ್ ಹೊಡೆಯೋಣ ಅಂತ, ಹಿಂಗೆಲ್ಲಾದ್ರು? ಕ್ಲಾಸಿಗೆ ನಾನು ತಪ್ಪಲೇ ಇಲ್ಲ, ನನಗೆ ಗುರುಗಳು ಒಳ್ಳೆ ಸಿಕ್ಕಿದ್ದಾರೆ. ಸೊ ಅವರೇ ಒಂಥರ ಇಂಟ್ರೆಸ್ಟ್, ನಮಗಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್, ನಮಗೂ ಇಂಟ್ರೆಸ್ಟ್ ಆಗ್ತದೆ. ಏಜ್ ಆಗಿದೆ ಬಟ್ ಅವ್ರು ನಮ್ಮ ಹಾಗೆ ಇದ್ದಾರೆ, ನಮ್ಗೆ ಕಲಿಬೇಕಂತ ಅನಿಸ್ತದೆ ಅವ್ರ ಹತ್ರ ಹೋಗುವಾಗ. ಹಾಗಾಗಿ ಏನು ಇನ್ನು ತುಂಬಾ ಜನ ಲೇಡೀಸ್ ಬರ್ತಾರಾ ಕಲೀಲಿಕ್ಕೆ? ಹೌದು, ತುಂಬಾ ಜನ ಇದ್ದಾರೆ. ಅವರೊಟ್ಟಿಗೆ ಕಲ್ತ ಮೇಘನಾ, ಸಾಲಿಗ್ರಾಮ್, ಮೇಘನಾ ಅವರೆಲ್ಲ ಅವರೊಟ್ಟಿಗೆ ಕಲ್ತವ್ರು. ಸುಂದರ್ ಅವ್ರ ಹತ್ರವೇ, ಶೇರ್ಗಾರ್ ಅವ್ರ ಹತ್ರವೇ ಕಲ್ತಿದ್ದು ನಮ್ಮ ಗುರುಗಳು. ತುಂಬಾ ಜನ ಇದ್ದಾರೆ ಲೇಡೀಸ್, ತುಂಬಾ ಜನ ಈಗ ಸಹ ಬರ್ತಾರೆ ಕ್ಲಾಸಿಗೆ. ತುಂಬಾ ಜನ ಇಂಟ್ರೆಸ್ಟ್ ಇಂದ ಹಾಗೆ ಬರ್ಲಿ ಅಂತ ನಾನು ಸಹ ಹೇಳ್ಕೊಳ್ಳುವಂಥದ್ದು. ಸೊ ಮುಂದೆ ಯಾವ್ದಾದ್ರು ದೊಡ್ಡ ಪ್ರೋಗ್ರಾಮ್ಗೆ ಹೋಗ್ಬೇಕು, ಯಾವ್ದಾದ್ರು ಕಾಂಪಿಟೇಷನ್ಗೆ ಹೋಗ್ಬೇಕು ಏನಾದ್ರು? ಹಾಗೆ ತುಂಬಾ ಆಸೆ ಇದೆ. ಟ್ರೈ ಮಾಡಿದೀರಾ ಎಲ್ಲಾದ್ರೂ? ಕ್ಲಾಸ್ ಇನ್ನೂ ತುಂಬಾ ಆಗ್ಬೇಕಾಗಿದೆ. ಹೀಗೆ ನಿಮ್ಮಂತ ಒಂದು ಚಾನೆಲ್ಗಳೆಲ್ಲ ಕೊಟ್ರೆ ತುಂಬಾ.
ಎಸ್ 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 ಮತ್ತೆ ಯಾವ ರೀತಿ ನೀವು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಅಂದರೆ ಮನೆ ಕಡೆ ಜವಾಬ್ದಾರಿ, ಯೂಶ್ವಲಿ ಹುಡುಗಿಯರು ಅಂದಮೇಲೆ ಮನೆ ಕಡೆ ಜವಾಬ್ದಾರಿ ಕೂಡ ಇರುತ್ತೆ, ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ಈ ರೀತಿ ಪ್ರೋಗ್ರಾಮ್ಸ್ ಕೊಡುವಂತಹದ್ದು. ಸೊ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಬಹುಶಃ ನಮ್ಮ ಗರ್ಲ್ಸಿಗೆ ಅಥವಾ ವುಮೆನ್ಸಿಗೆ ಒಂದು ರೀತಿ ಆದಂಥ ಇಂಟ್ರೆಸ್ಟ್ ಇರುತ್ತೆ, ಆದರೆ ಫ್ಯಾಮಿಲಿ ಕಡೆ ಯೋಚನೆ ಮಾಡುವಾಗ ಬೇಡ ಇಲ್ಲಿಷ್ಟು ಕೆಲಸ ಇದೆ ಅದನ್ನು ಬಿಟ್ಟು ಹೋಗೋದು, ಮನೆ ಕಡೆ ಪ್ರಾಬ್ಲಮ್ಸು. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಕೆಲಸ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಹೆಚ್ಚಿನವರು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಹೋದ್ರೆ ನನಗ್ ಟೈಮ್ ಇಲ್ಲ, ಎಲ್ಲ ವುಮೆನ್ಸ್ ಒಂದೇ ಕಂಪ್ಲೇಂಟ್, ಸೇಮ್ ನಮಗ್ ಟೈಮ್ ಇಲ್ಲ, ನಾವ್ ಯಾವಾಗ ಹೋಗೋದು? ಇಲ್ಲ, ಅದಕ್ಕಾಗಿ 1 ಗಂಟೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ನಾವು ಮುಂದುವರಿಬೇಕು. ಮತ್ತೆ ಏನ್ ಗೊತ್ತಾ, ಈಗ ಮೇನ್ ಆಗಿ ಜನರನ್ನ ಹಾಳು ಮಾಡೋದೇ ಮೊಬೈಲ್. ಖಂಡಿತ ಹಾಳು ಮಾಡೋದು. ಯಾಕಂದ್ರೆ ಆ ಟೈಮ್ ಅನ್ನ ಇಂಥದ್ದಕ್ಕೆ ಬಳಸ್ಕೊಳ್ಳಿ, 3-4 ಗಂಟೆ ವಾಟ್ಸಪ್ ಟ್ವಿಟರ್ ಹೀಗೆ ಹಾಕೋದಕ್ಕಿಂತ ಇಂಥ ಒಳ್ಳೆ ಒಂದು ಅಭ್ಯಾಸಗಳಿಗೆ ಹಾಕ್ಬೋದು ಈ ಮೊಬೈಲ್ ಎಲ್ಲ ಓದೋದಕ್ಕಿಂತ ಅಂತ ಹೇಳ್ಬೋದು. ಸೊ ಅಂದ್ರೆ ನಮ್ಮಲ್ಲಿರುವ ಟ್ಯಾಲೆಂಟ್ ಅನ್ನ ಸುಮ್ನೆ ಮೊಬೈಲ್ಸ್ ಗಳೆಲ್ಲ ವೇಸ್ಟ್ ಮಾಡೋ ಬದಲು ಮೊಬೈಲ್ಸ್ ಅಲ್ಲಿ ಯೂಸ್ ಇದೆ ಇಲ್ಲ ಅಂತ ನಾನು ಹೇಳ್ತಲ್ಲ. ಯಾಕಂದ್ರೆ ಕೆಲವು ಬೇಕಾದ ಸಾಂಗ್ಸ್ ಯಾವ್ದು ಬೇಕಾದ್ರೆ ಈಗ ಮೊಬೈಲ್ಗಳಲ್ಲಿ ಕೇಳ್ಬೋದು, ಬಟ್ ಅದ್ರಲ್ಲೇ ಮುಳುಗಿರಬಾರ್ದು ಅಂತ ನನ್ನ ಒಂದು ಇದು. ಬೇರೆ ಇಂಥ ಟ್ಯಾಲೆಂಟ್ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತ. ಬಹುಶಃ ಅಂದ್ರೆ ನೀವಿಬ್ರು ಕೂಡ ಒಂದು ಸಮಯವನ್ನ ಮೀಸಲಿಟ್ಟು ಬಹುಶಃ ಫ್ಯಾಮಿಲಿ ಕಡೆ ಎಷ್ಟು ಬೇಕಾದ್ರೂ ಜವಾಬ್ದಾರಿ ಇರಲಿ, ನಿಮ್ಮ ಜವಾಬ್ದಾರಿನ ನೀವು ಮಾಡ್ತೀರಾ. ಸೊ ವುಮೆನ್ಸಿಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ? ಇಂಥ ವುಮೆನ್ಸಿಗೆ ಅಂದ್ರೆ ಬಿಸಿ ಶೆಡ್ಯೂಲ್, ನಮ್ಗೆ ಟೈಮೇ ಇಲ್ಲ ಅಂತ ಹೇಳೋರಿಗೆ. ನಮ್ಗೆ ನಿಜವಾಗಿ ನಮ್ಗೆ ಇನ್ನೂ ಬಿಸಿ ಇರ್ಬೇಕಂತ ಇಷ್ಟ ನನಗೆ ಕೂಡ. ನಾನು ಯಾವ ಟೈಮ್ ಅನ್ನು ಹಾಳು ಮಾಡುದಿಲ್ಲ, ಯಾಕಂದ್ರೆ ಚೆಂಡೆ ಕ್ಲಾಸ್, ಸಂಗೀತ ಕ್ಲಾಸ್, ಹೀಗೆ ಯಾವ್ದು ಟೆನ್ಷನ್ ಇರೋದಿಲ್ಲ. ಬ್ಯೂಟಿ ಇದಕ್ಕೆ ಹೋಗ್ತಾರೆ, ಜಲ್ಲಿ ಮದುವೆ ಸಮಾರಂಭ, ಬ್ಯೂಟಿಷಿಯನ್. ಸೊ ಟೈಮ್ ಅನ್ನುವಂಥದ್ದು ವೇಸ್ಟ್ ಮಾಡಲ್ಲ, ಯಾಕಂದ್ರೆ ಹೇಳಿದ್ರೆ ಕಲಿತಾ ಇದ್ರೆ ಯಾವ್ದು ಟೆನ್ಷನ್ ಆಗುದಿಲ್ಲ, ಅದ್ರಲ್ಲೇ ಮುಡಿದು ಹೋಗ್ತೇವೆ ಹಾಗೆ. ಸೊ ಅದ್ರಲ್ಲೂ ಕೂಡ ನೀವು ನಿಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಬ್ಯೂಟಿಷಿಯನ್ಸ್ ಕೋರ್ಸ್ ಗಳಲ್ಲಿ. ಓಕೆ, ದೆನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಲೇಡೀಸಿಗೆ ಇರುತ್ತೆ ಟ್ಯಾಲೆಂಟ್ ಇರುತ್ತೆ, ಹೋಗ್ಬೇಕು ಅಂತ ಮನಸ್ಸಿರುತ್ತೆ, ಬಟ್ ಮನೆಯಲ್ಲಿ ಪ್ರೋತ್ಸಾಹ ಕೊಡೋದಿಲ್ಲ. ಹೆಚ್ಚಿನ ಹೆಣ್ಮಕ್ಳಿಗೆ ಹಾಗಾಗಿ ಎಷ್ಟೋ ಜನ ಒಂಥರ ಎಲೆ ಮರೆಯ ಕಾಯಿ ತರನೇ ಮುಚ್ಚೋದಂತಹ ಘಟನೆಗಳಿದೆ. ಸೊ ಅದಕ್ಕೇನು ಹೇಳ್ತೀರಾ? ಅಲ್ಲ, ಇವರು ಕೂಡ ಹಾಗೆ, ಇವರು ಅವರಿಗೆ ಇಷ್ಟ ಅಂದ್ರೆ ಅವರಿಗೆ ಕೂಡ ಯಾರು ಸಪೋರ್ಟ್ ಇರ್ಲಿಲ್ಲ, ನಾನು ಮಾಡ್ಬೇಕು ಅಂತ ಹೇಳಿ ಮುಂದೆ ಬಂದವರು. ಸಪೋರ್ಟ್ ನಾವು ಒಳ್ಳೇದು ಮಾಡುವಾಗ ಯಾಕೆ ಸಪೋರ್ಟ್ ತಗೊಳ್ಬೇಕಂತ ನಾನು, ಕೆಟ್ಟದ್ದು ಮಾಡುವಾಗ ಸರಿ ಸರಿ ನಾವು ಒಳ್ಳೇದು ಮಾಡ್ತಿರುವಾಗ ನಮ್ಗೆ ಅಷ್ಟೇನು ಸಪೋರ್ಟ್ ನಾನೇ ದುಡ್ದು ನಾನೇ ಸ್ಯಾಕ್ಸೋಫೋನ್ ಕಲ್ತೆ. ಅಂದ್ರೆ ಏನಾಗುತ್ತಂದ್ರೆ ಈಗ ಇವರು ಕಲಿಯುವಾಗ ಯಾರು ಸಹ ಬರುದಿಲ್ಲ, ಮುಂಚೆ ಕಲ್ತಾದ್ಮೇಲೆ ಓ ಚಂದಾಗಿದೆ ಹಾಗ ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡ್ತಾರೆ. ಬಿಟ್ರೆ ನಮ್ಗೆ ಯಾವಾಗ್ಲೂ ಕಲಿಯುವಾಗ ಕಷ್ಟ ಆಗ್ತದೆ, ಹೋಗ್ತೀಯಾ ಅನ್ನೋದು ಯಾರು ಕೇಳುದಿಲ್ಲ. ನಾವೇ ನಮ್ಮ ಸ್ವಂತದಲ್ಲಿ ನಮ್ಮ ನಿರ್ಧಾರ ತಗೊಂಡು ನಾವು ಹೋಗ್ಬೇಕಾಗ್ತದೆ. ಅದಕ್ಕೆಲ್ಲ ಬೇರೆಯವರ ಸಪೋರ್ಟ್ ಬೇಡ ಅನಿಸ್ತದೆ, ನಾವೇ ಸ್ವಂತ ನಮ್ಮ ಕಾಲ ಮೇಲೆ ನಿಂತು ಹೋಗ್ಬೋದು ಅಂತ. ಸೊ ಕಲಿಯುವಾಗ ಕೆಲವರು ಕಾಲು ಎಳೆಯುವಂಥದ್ದು ಜಾಸ್ತಿ, ಏನ್ ಮಾಡ್ತೀಯ ನೀನ್ ಕಲ್ತು, ಈ ತರ ತುಂಬಾ ಜನ ಕಲ್ತಿದ್ದಾರೆ ಅಂತ. ಸೊ ಇಂಥ ಘಟನೆಗಳು ನಿಮ್ಗೆ ನಂಗೆ ಕೂಡ ಆಗಿದೆ ಅಂತ ಘಟನೆಗಳು. ಬೇಡ ಅಂದ್ರೆ ಓದು ಸಾಕು, ಇದ್ರಲ್ಲಿ ಏನಿದೆ, ಮುಂದೆ ಮದುವೆ ಆಗುವಳು, ಗಂಡನ ಮನೆಗೆ ಹೋಗುವಳು, ಇದು ಒಂದಿಷ್ಟು ಏಜಿಗಂತ ಇರುತ್ತೆ, ಆದ್ಮೇಲೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಸಹ ಹೇಳ್ತಾರೆ. ಅಂದ್ರೆ ಕೆಲವರು ವಾದ್ಯದವ್ರು ಸಹ ಹೇಳುವವರುಂಟು, ನಮ್ಮ ಈ ಕಲೆ ಮಾಡ್ತವ್ರು ಅವ್ರು ಸಹ ಹೇಳ್ತಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಷ್ಟೇ, ಮುಂದೆ ಹೋಗಕ್ಕಾಗಲ್ಲ, ಬೇರೆ ಏನಾದ್ರು ಗೌರ್ಮೆಂಟ್ ಜಾಬ್ ಏನಾದ್ರು ಮಾಡು ಅಂತ ಹೇಳ್ತಾರೆ. ಬಟ್ ನಂಗೆ ಆಸಕ್ತಿ ಇರೋದು ಇದ್ರಲ್ಲೇ, ಬೇರೆ ಏನು ಗೌರ್ಮೆಂಟ್ ಜಾಬ್ ಯಾವ್ದು ಬೇಡ, ನಂಗೆ ಇದೇ ತುಂಬಾ ಇಷ್ಟ ಅನ್ಸಿದೆ, ನಾನು ಒಪ್ಕೊಂಡಿದ್ದೇನೆ ಇದನ್ನ. ಓಕೆ ಓಕೆ, ನಿಮ್ಗೆ ಏನಾದ್ರು ಹೇಳಿದಾರ ಯಾಕೆ ಕಲಿತಿದ್ಯಾ? ಹೌದು, ನಂಗೆ ಯಾಕಂದ್ರೆ ನಾನು ಸ್ವಲ್ಪ ಏಜ್ ಆಗಿ ನಾನು ಕ್ಲಾಸಿಗೆ ಹೋದವಳು, ಮತ್ತೆ ನಂತರ ಹೋದವಳು ನಾನು. ಹಾಗಾಗಿ ತುಂಬಾ ಜನ ಹೇಳಿದಾರೆ ಇನ್ನು ಯಾಕೆ ಒಳಗೆ ಅಂತೇಳಿ. ಅದು ನಾನು ಕಿವಿಗೆ ಹಾಕೊಳ್ಳೋದಿಲ್ಲ, ಯಾಕಂದ್ರೆ ನಾವು ಮುಂದೆ ಬರ್ಬೇಕಾದ್ರೆ ಇಂಥದ್ದು ಪ್ರಶ್ನೆ ತುಂಬಾ ಬರ್ತದೆ. ಹಾಗಾಗಿ ಕಿವಿಗೆ ಹಾಕೊಳ್ಳೋದಿದ್ರೆ ಕಲೀಲಿಕ್ಕೆ ಏಜ್ ಇಲ್ಲ ಅಂತ ನಿಮ್ಮ ನೋಡಿನೇ ಇದ್ ಮಾಡಬಹುದು. ಗುರುಗಳು ಸಹ ಹೇಳ್ತಾರೆ, ನನ್ಗೆ ಬಾರಿ ಅಂದ್ರೆ ಖುಷಿ ಆಗ್ತದೆ ನಿನ್ನನ್ನು ಕಳಿಸಿ, ಯಾಕಂದ್ರೆ ಇಂಥ ಏಜ್ ಅವ್ರು ಬರುದಿಲ್ಲ. ಈ ಏಜ್ ಅಲ್ಲಿ ಅವರ ಮನೆಯದ್ದು ಟೆನ್ಷನ್ ಅದೇ ಇರ್ತದೆ, ನೀನ್ ಬರ್ತೀಯಲ್ಲ, ಹಾಗಾಗಿ ಅವ್ರಿಗೆ ತುಂಬಾ ಹುಮ್ಮಸ್ ಇವರಿಗೆ ಕಲಿಸ್ಲಿಕ್ಕೆ ಪಾಠ. ಸೊ ಬಹುಶಃ ಕೆಲವರು ಹೇಳ್ತಾರೆ ಯಾಕೆ ಈ ಏಜ್ ಅಲ್ಲಿ ಅನ್ನೋಂಥದ್ದು. ಬಹುಶಃ ಕಲೀಲಿಕ್ಕೆ ನನ್ನ ಪ್ರಕಾರ ಯಾವುದೇ ಒಂದು ಏಜ್ ಇಲ್ಲ, ಯಾಕಂದ್ರೆ ಎಲ್ಲ ಏಜ್ ನಲ್ಲೂ ಕೂಡ ನಾವು ಕಲಿಬಹುದು. ಅದೊಂಥರ ನಮ್ಮ ಭ್ರಮೆ ಅಂತ ಎಣಿಸ್ಬೋದು. ಬಹುಶಃ ನಮ್ಗೆ ಇದೇ ಒಂದು ಏಜ್ ನಲ್ಲಿ ಕಲ್ತ್ರೆ ಮಾತ್ರ ಬುದ್ಧಿಗೆ ಹೋಗೋದು ಅಥವಾ ತಲೆಗೆ ಹೋಗೋದು ಅನ್ನುವಂಥದ್ದು. ಸೊ ಇವಾಗಿನ ಕಾಲಘಟ್ಟದಲ್ಲಿ ಅಂದ್ರೆ ಹೆಣ್ಮಕ್ಳು ತುಂಬಾ ಒಂದ್ ರೀತಿ ಹಿಂಜರಿಯುವಂತಹ ಕಾಲ ಅನ್ನುವಂಥದ್ದು ಹೋಗಿದೆ. ಬಹುಶಃ ಒಂಥರ ಇರ್ತದೆ ಬೋಲ್ಡ್ನೆಸ್ ಅನ್ನುವಂಥದ್ದು ಬಂದಿದೆ. ಸೊ ಆ ಒಂದು ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ.
ಸೊ ಏನಿದು ಹುಡುಗಿಯರು ಈ ರೀತಿ ಅಂತಾನೆ ಹೇಳ್ತಾರೆ. ಮೊದಲೆಲ್ಲ ಹಾಗಿನ ಹುಡುಗಿಯರು ಇರಲಿಲ್ಲ, ಇವಾಗ ಫುಲ್ ಚೇಂಜ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಸೊ ಇಂಥದ್ದೊಂದು ಸಮಾಜ ಯಾಕೆ ಇನ್ನೂ ಹುಡುಗಿಯರನ್ನು ಅದೇ ರೀತಿ ನೋಡ್ತಾ ಇದೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ? ಅಂದ್ರೆ ನಾವೆಲ್ಲ ಹೋದಲ್ಲಿ ನನ್ನ ನಿಜ ಊರು ಚಿಕ್ಕಮಗಳೂರು, ಕೊಪ್ಪದವಳು. ನಮ್ಮ ತಂದೆ ತಾಯಿ ಎಲ್ಲರೂ ಇರೋದಲ್ಲಿ, ನಾನು ಚಿಕ್ಕಮ್ಮನ ಮನೆಯಲ್ಲಿ ಇರೋದು. ಅಲ್ಲೆಲ್ಲ ಹೋದಾಗ ತುಂಬಾ ಖುಷಿ ಪಡ್ತಾರೆ ಎಲ್ಲ. ನನ್ನ ಮುಂದೆ ಯಾರು ನಂಗೆ ಇದು ಹೇಳಿದಿಲ್ಲ, ಅಷ್ಟು ಫಂಕ್ಷನ್ ಭಾರಿ ಖುಷಿ ಆಯ್ತು, ನೀನೊಬ್ಳು ಬರ್ಬೇಕಿತ್ತು. ಅಂದ್ರೆ ನಾನು ಊರಲ್ಲಿ ನಾನೊಬ್ಬಳೆ ಹೇಗೆ ಇರುವಂತ ಸೆಕ್ಸಫೋನ್ ಅಂತ ಇರೋದು, ಅಂದ್ರೆ ಹಳ್ಳಿ ಇರೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ನಂಗೆ ಅಲ್ಲಿ ಏನು ಅನುಭವ ಆಗಿ, ಕೆಲವೊಬ್ರು 1-2 ಜನ ಇದ್ದಾರೆ ಹಿಂದ್ಗಡೆಯಿಂದ ಹೇಳುವರು ತುಂಬಾ ಜನ, ಅದು ನಮ್ಗೆ ಕೇಳುದಿಲ್ಲ. ಹಾಗಾಗಿ ಹಾಗೆ ಏನು ನಂಗೆ ಅನಿಸ್ಲಿಲ್ಲ ಇಷ್ಟು ತನಕ. ಬಟ್ ಹಾಗೆ ಮಾಡಬಾರ್ದು ಅಂತ ಹೇಳ್ತೇನೆ ನಾನು. ಈಗ ಯಾಕೆ ಹುಡುಗರು ಮಾತ್ರ ಹೋಗ್ಬೇಕು ಯಾಕೆ ಅಂತ, ಹಾಗೆ ಎಲ್ಲರಿಗೂ ಅವಕಾಶ, ಸಮಾನವಾದ ಅವಕಾಶ ಸಿಗ್ಬೇಕು ಎಲ್ಲರಿಗೂ ಅಂತ. ವುಮೆನ್ಸ್ ಡೇ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗುತ್ತೆ, ಒಂದಿನ ಮಾಡ್ತಾರೆ ಹೋಗ್ತಾರೆ. ಸೊ ಇವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ವುಮೆನ್ಸ್ ಡೇ ಅನ್ನುವಂಥದ್ದು ಒಂದು ದಿನದ ಮಟ್ಟಿಗಾದ್ರೂ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು. ಸೊ ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಯಾವ ರೀತಿ ಬದಲಾಗಬೇಕು, ಅಥವಾ ಮಹಿಳೆಯರನ್ನ ನೋಡುವ ದೃಷ್ಟಿಕೋನ ಯಾವ ರೀತಿ ಬದಲಾಗಬೇಕು ಅಂತ ಅನಿಸ್ತೀರಾ? ನಮಗೆ ಮೊದಲನೇದಾಗಿ ವುಮೆನ್ಸ್ ಡೇ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಗಂಡು ಹೆಣ್ಣು ಸಮಾನ ಅಂದಮೇಲೆ ವುಮೆನ್ಸ್ ಡೇ ಅಂತ ಬರುವುದಿಲ್ಲ. ಮಹಿಳೆಯರ ದಿನಾಚರಣೆ ಯಾಕೆ ಮಾಡಬೇಕು? ಯಾಕಂದ್ರೆ ಗಂಡು ಹೆಣ್ಣು ಸಮಾನ ಅಲ್ವಾ? ಗಂಡಸರ ದಿನಾಚರಣೆ ಪ್ರಸ್ತುತ ದಿನ ಅಗತ್ಯ ಇಲ್ಲ, ಗಂಡಸರ ದಿನಾಚರಣೆ ಮಾಡಲ್ಲ, ಮತ್ತೆ ಹೆಂಗಸರ ದಿನಾಚರಣೆ ಯಾಕೆ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಪ್ರಕಾರ ಹೇಗೆ? ಇವತ್ತೊಂದಿನ ಮಾಡಿ ಬಿಡುವಂತದ್ದಲ್ಲ. ನಾವೆಲ್ಲ ನಮ್ಗೆ ವುಮೆನ್ಸ್ ಡೇ ಕೂಡ ಒಂದೇ, ಮದರ್ಸ್ ಡೇ ಎಲ್ಲ ಕೂಡ ಒಂದೇ. ನಾವು ಯಾವತ್ತು ಒಂದೇ ತರ ತಗೊಳ್ಳೋರು. ದಿನ ನಮ್ಗೆ ಅದು ನೆನಪು ಸಹ ಇರುದಿಲ್ಲ ವುಮೆನ್ಸ್ ಡೇ. ಎಲ್ಲಾದ್ರೂ ಟಿವಿ ಏನಾದ್ರು ನೋಡುವಾಗ ವುಮೆನ್ಸ್ ಡೇ ಇವತ್ತು ಅಂತ ಅಷ್ಟೇ ಬಿಟ್ರೆ ಅದೇನು ಅಷ್ಟು ನಾವು ಇದಾಗಿ ತಗೊಳ್ಳೋದಿಲ್ಲ ಜಾಸ್ತಿ. ಏನಾದ್ರು ಹಬ್ಬ ಇದ್ರೆ ಮಾತ್ರ ಇಂಥ ವುಮೆನ್ಸ್ ಡೇ, ಚಿಲ್ಡ್ರನ್ಸ್ ಡೇ ಬರ್ತಾ ಹೋಗ್ತಾ ಇರ್ತದೆ. ನಾವು ಅದಕ್ಕೆಲ್ಲ ತಲೆಗೆಡಿಸ್ಕೊಳ್ಳೋದಿಲ್ಲ. ಅದೇ ಟಿವಿಲಿ ನೋಡಿದಾಗ ಮಾತ್ರ ನಾವು ಇವತ್ತು ವುಮೆನ್ಸ್ ಡೇ ಒಂದು ವಿಶ್ ಮಾಡ್ತೇವೆ ಅಷ್ಟೇ. ಎಸ್, ಈಗ ಫುಲ್ ಒಂದು ಟೀಮ್ ಜೊತೆ ಬಂದಿದ್ದೀರಾ, ಶ್ವೇತಾ ಹಾಗೂ ಸವಿತಾ ಅವರು. ಬಹುಶಃ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಯಾವ ರೀತಿ ಸ್ಯಾಕ್ಸೋಫೋನ್ ಅನ್ನ ಊದಿಸ್ತೀರಾ ಅಂತ. ಬಹುಶಃ ಎಲ್ಲರಿಗೂ ಗೊತ್ತಿರಲ್ಲ ಏನಿದು ಸ್ಯಾಕ್ಸೋಫೋನ್ ಅನ್ನ ಹುಡುಗಿಯರು ಊದಿಸ್ತಾರೆ, ಹೆಚ್ಚಿನವ್ರು ನೋಡಲ್ಲ ಪ್ರೋಗ್ರಾಮ್ಸ್. ಅಲ್ಲಾದ್ರೂ ಒಂದು ಫಂಕ್ಷನ್ ಅಲ್ಲಿ ನೋಡಿದ್ರೆ ಅಲ್ಲಿ ಹುಡುಗಿ ಒಬ್ಳು ಸ್ಯಾಕ್ಸೋಫೋನ್ ಊದ್ತಾ ಇದ್ಲು ಅಂತ ಹೇಳ್ತಾರೆ. ಎಸ್, ನೋಡೋಣ ಯಾವ ರೀತಿ ಓದ್ತೀರಾ ಅನ್ನುವಂಥದ್ದು. ಸೊ ಟೀಮ್ ಜೊತೆ ಬಂದಿದ್ದೀರಾ. ಸೊ ಯಾರೆಲ್ಲ ಇದ್ದಾರೆ ನಿಮ್ಮ ಟೀಮ್ ನಲ್ಲಿ? ಜಾಸ್ತಿ ಹೋಗುದು ಅಕ್ಕನ ಮಗ ಸಂದೀಪ್, ಮತ್ತೆ ಕಡಿಯಲ್ಲಿ ಶಿವ ಅಂತ ಇದ್ದಾರೆ. ಅವರೊಟ್ಟಿಗೆ ಜಾಸ್ತಿ ಹೋಗುದು ನಾವು. ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಸ್ವಲ್ಪ ಅಲ್ಲಿ ಪ್ಯಾಡ್ ಮತ್ತೆ ಕೀಬೋರ್ಡ್ ಜಾಸ್ತಿ ಅವರನ್ನೇ ಕರ್ಕೊಂಡು ಹೋಗುದು ನಾನು. ಪ್ಯಾಡ್ ಮತ್ತೆ ಕೀಬೋರ್ಡ್ ಬೇಕಾದ್ರೆ ಇವತ್ತು ಅವರೇ ನಮ್ಮ ಅಣ್ಣ ಸಂದೀಪ್ ಅಂಡ್ ಕೀಬೋರ್ಡ್ ನಲ್ಲಿ ರೋಹಿತ್ ಅಂಡ್ ರಿದಮ್ ಪ್ಯಾಡ್ ನಲ್ಲಿ ಸುರೇಶ್ ಅವರು ಇದ್ದಾರೆ. ಸೊ ನೀವಿಬ್ರು ಸ್ಯಾಕ್ಸೋಫೋನ್ ಕಂಟಿನ್ಯೂಸ್ ಆಗಿ ಎಷ್ಟು ಅವರು ಓದಬಹುದು ಸ್ಯಾಕ್ಸೋಫೋನ್? ಮದುವೆಯಲ್ಲಿ ನಾವೀಗ ಬೆಳಿಗ್ಗೆ ಹೋದ್ರೆ ಒಂದು ಮಧ್ಯಾಹ್ನ 7 ಗಂಟೆ 6-7 ಗಂಟೆ ತನಕ ಕೂರ್ತೇವೆ. 7 ಗಂಟೆ ಸ್ಟಾರ್ಟ್ ಆಗ್ತದೆ ನನ್ನ ಮದುವೆ, 2 ಗಂಟೆ ತನಕ ಇರ್ತದೆ. ಕಂಟಿನ್ಯೂಸ್ ಆಗಿ ಅಷ್ಟು ಮಧ್ಯ ಮಧ್ಯ ಒಂದು ಅರ್ಧ ಗಂಟೆ ನೋಡೋಣ ಯಾವ ರೀತಿ ಸ್ಯಾಕ್ಸೋಫೋನ್ ಓದಿಸ್ತೀರಾ ಅಂತ. ಎಸ್, ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಸವಿತಾ ಹಾಗೂ ಶ್ವೇತನ ನಾವು ಕರೆದಿದ್ದೀವಿ ಇವತ್ತು. ಸ್ಯಾಕ್ಸೋಫೋನನ್ನ ಬಹಳ ಚೆನ್ನಾಗಿ ಊದ್ತಾರೆ. ಸೊ ನೋಡೋಣ ಯಾವ ರೀತಿ ಊದ್ತಾರೆ ಅಂತ. ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಅನೇಕ ರೀತಿಯಾದಂತಹ ವಾದ್ಯಗಳು ಹೇಗೆ ನುಡಿಸೋದು ಅಂತ ನಾವು ತೋರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ಗೆ ಮತ್ತೊಮ್ಮೆ ಸ್ವಾಗತ.
ಅನೇಕ ವಿಧವಾದಂತಹ ಸ್ಯಾಕ್ಸೋಫೋನ್ ಯಾವ ರೀತಿ ನುಡಿಸ್ತಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ವುಮೆನ್ಸ್ ಡೇ ಬಹುಶಃ ಪ್ರತಿಯೊಂದು ಮಹಿಳೆಯರಿಗೆ ಸ್ಫೂರ್ತಿ ಆಗುವಂತೆ ಸವಿತಾ ಮತ್ತು ಶ್ವೇತಾ, ಯಾಕಂದ್ರೆ ಶ್ವೇತಾ ಅವರು ಇನ್ನೂ ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಆದರೂ ಕೂಡ ತಮ್ಮ ಫ್ರೀ ಟೈಮ್ನಲ್ಲಿ ಈ ರೀತಿಯಾದಂತಹ ಸ್ಯಾಕ್ಸೋಫೋನ್ ವಾದ್ಯಗಳನ್ನು ನುಡಿಸ್ತಾರೆ.
ಅವರಿಗೆ ಇಂಟ್ರೆಸ್ಟ್ ಇರುವಂತಹದ್ದೇ ಈ ಒಂದು ಕ್ಷೇತ್ರದಲ್ಲಿ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದಾರೆ. ಹಾಗೆ ಸವಿತಾ ಅವರು ಕಲಿಕೆಗೆ ಯಾವುದೇ ರೀತಿಯಾದಂತಹ ಒಂದು ಏಜ್ ಮಿತಿ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ವಯಸ್ಸು ಮೀರಿ ಕಲ್ತರೂ ಕೂಡ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರ ಹಾಕಿದ್ದಾರೆ. ಬಹಳಷ್ಟು ಜನರಿಗೆ ಪ್ರತಿಭೆಗಳು ಇರುತ್ತೆ, ಆದ್ರೆ ಅದನ್ನ ತೋರಿಸ್ಕೊಳ್ಳಿಕ್ಕೆ ಬಹುಶಃ ಬಿಸಿ ಶೆಡ್ಯೂಲ್ಸ್ ಅಥವಾ ಮನೆಯವರ ಪ್ರೋತ್ಸಾಹ ಇರೋದಿಲ್ಲ ಅನ್ನುವಂಥದ್ದು. ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು ಸವಿತಾ ಅವರು. ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮನೆಯವರು ಸಪೋರ್ಟ್ ಕೊಡ್ಲಿಲ್ಲ ಆದ್ರೂ ಅಡ್ಡಿಲ್ಲ, ನಾವಾಗೇ ಮುಂದುವರಿಯಬೇಕು ಅನ್ನುವಂಥದ್ದು. ಸೊ ಇಂತಹ ಒಂದು ಸ್ಫೂರ್ತಿದಾಯಕವಾದಂತಹ ಮಾತಿನಿಂದ ನಿಮಗೂ ಏನಾದರೂ ಪ್ರತಿಭೆಗಳು, ಟ್ಯಾಲೆಂಟ್ಗಳು ಇದ್ರೆ ದಯವಿಟ್ಟು ಅದನ್ನು ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಮುಚ್ಚುಮರೆ ಬೇಡ. ಸೊ ಇಂತಹ ಒಂದು ಮುಂದುವರೆದಂತಹ ಸಮಾಜದಲ್ಲಿ ಹೆಣ್ಮಕ್ಳು ಕೂಡ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.